ಚೇಳಾಯರು ಖಂಡಿಗೆ ಬಳಿ ನಂದಿನಿ ನದಿಗೆ ಮಂಗಳೂರಿನ ಆಸ್ಪತ್ರೆಗಳ ತ್ಯಾಜ್ಯ ನೀರು ಹರಿದು ಮಲಿನಗೊಂಡಿದ್ದು, ಈ ಬಗ್ಗೆ ನಗರ ಪಾಲಿಕೆ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಗತಿ ಕಂಡಿಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿ ಸ್ಥಳಕ್ಕೆ ಭೇಟಿ ನೀಡಿದ ಶಾಸಕ ಉಮಾನಾಥ ಕೋಟ್ಯಾನವರಿಗೆ ಮನವಿ ಸಲ್ಲಿಸಿದ್ದಾರೆ. ಎಂತಾದರೂ ಕೂಡ ಅಲ್ಲಿಂದ ಬರುವಂಥ ನೀರು ನಿಂತರೆ ಮಾತ್ರ ಅದು ಸರಿ ಆಗ್ತದೆ, ಇಲ್ಲದ್ರೆ ಆಗುವುದಿಲ್ಲ. ಅದೇ ನೀರು ಅಂತ ರಾಪಣೆ ಮಾಡಲಿ. ಮಂಗಳೂರು ನಗರ ಪಾಲಿಕೆಯ ಹಾಗೂ ಮುಕ್ಕ ಆಸ್ಪತ್ರೆಯ ಮಲತ್ಯಾಜ್ಯ ನೀರು ನೇರವಾಗಿ ನದಿಗೆ ಹರಿಯ ಬಿಡುತ್ತಿದ್ದು, ಜೀವನದಿ ನಂದಿನಿಯೇ ನಿಸ್ತೇಜವಾಗಿದೆ. ನಂದಿನಿ ನದಿ ಕೊಳಚೆಯಾಗಿದ್ದು ಎಲ್ಲೆಂದರಲ್ಲಿ ಹಾವಸ್ಸೆ ಬೆಳೆದಿದೆ. ಇದೀಗ ನಗರ ಪಾಲಿಕೆ ವತಿಯಿಂದ ಹಾವಸ್ಸೆ ತೆಗೆಯುವ ಕಾರ್ಯ ನಡೆಯುತ್ತಿದೆ. ನಂದಿನಿ ನದಿ ಮಾಲಿನ್ಯದಿಂದ ಸ್ಥಳೀಯ ಬಾವಿಗಳ ನೀರು ಕೂಡ ಮಲಿನವಾಗಿದೆ. ಈ ಬಗ್ಗೆ ಚೇಳಾಯರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಪುಷ್ಪರಾಜ್ ಶೆಟ್ಟಿ ಮಾತನಾಡಿ, ಅಂದು ನಗರ ಪಾಲಿಕೆಯ ಅವೈಜ್ಞಾನಿಕ ಯುಜಿಡಿ ಕಾಮಗಾರಿಯಿಂದ ಇಂದು ಗ್ರಾಮೀಣ ಭಾಗದ ಜನತೆ ಸಂಕಷ್ಟ ಎದುರಿಸುವಂತಾಗಿದೆ. ಈ ಬಗ್ಗೆ ಅನೇಕ ಬಾರಿ ಸಂಬಂಧಪಟ್ಟ ಇಲಾಖೆಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಶಾಸಕ ಉಮಾನಾಥ ಕೋಟ್ಯಾನ್ ಮಾತನಾಡಿ, ಮಂಗಳೂರು ಮಹಾನಗರ ಪಾಲಿಕೆಯ ಹಾಗೂ ಮುಕ್ಕ ಆಸ್ಪತ್ರೆಯ ತ್ಯಾಜ್ಯ ನೀರು ನಂದಿನಿ ನದಿಗೆ ಹರಿಯ ಬಿಡುತ್ತಿದ್ದು, ಖಂಡಿಗೆ ಪ್ರದೇಶದಲ್ಲಿ ನೀರು ಮಲಿನವಾಗುತ್ತಿದೆ. ನದಿಯಲ್ಲಿ ಮುಳುಗಿದ್ರೆ ಮೇಲೆ ಬರುವಾಗ ಮೈಯೆಲ್ಲ ಕಪ್ಪು ಕಬ್ಬಾಗಿ ರೋಗದ ಭೀತಿ ಕಾಡುತ್ತಿದೆ. ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತು ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಸ್ಥಳೀಯ ಶಾಸಕನಾಗಿ ಊರಿನವರ ಜತೆ ಸೇರಿ ನಿರ್ಧಾರ ಕೈಗೊಳ್ಳಬೇಕಾದೀತು ಎಂದು ಎಚ್ಚರಿಸಿದರು. ಬಹುಶಃ ದೇವಸ್ಥಾನಕ್ಕೂ ನದಿಗೂ, ನಂದಿನಿ ನದಿಗೂ ಒಂದು ಅವಿನಾಭಾವ ಸಂಬಂಧ. ವರ್ಷದಲ್ಲಿ ಒಂದು ಸಾರಿ ಮೀನಿಡಿಯುವಂಥ ಹಬ್ಬವೇ ಒಂದು ದಿನ ಆಗ್ತಾ ಇದೆ. ಅಂಥ ನದಿ ಇವತ್ತು ಸಾವಿರಾರು ಜನ ಬಂದಲ್ಲಿ ಮೀನು ಹಿಡಿದು ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುವಂಥ, ಸಂತೋಷದಿಂದ ಆಚರಿಸುವಂಥ ಒಂದು ಕ್ಷಣಗಳಿತ್ತು. ಬಹುಶಃ ಇವತ್ತು ಕಟ್ಟುಕಟ್ಟಳೆಯ ರೀತಿಯಲ್ಲಿ ಆಗ್ತದೆ. ಆದರೆ ಅದರಲ್ಲಿ ಮುಳುಗಿದವ ಮೇಲೆ ಬರುವಾಗ ಸಂಪೂರ್ಣವಾಗಿ ಮಲಿನಗೊಳ್ತಾನೆ. ಯಾಕೆಂತೇಳಿದರೆ ಅಲ್ಲಿ ಸಂಪೂರ್ಣವಾದಂಥ ಕಾರ್ಪೊರೇಷನ್ ಇದ್ದಿರ್ಬೋದು, ಶ್ರೀನಿವಾಸ್ ಮೆಡಿಕಲ್ ಕಾಲೇಜಿ, ಶ್ರೀನಿವಾಸ್ ಕಾಲೇಜಿ, ಹಾಗೆಯೇ ಉಳಿದಂಥ ಸಮುಚ್ಚಯಗಳದ್ದು, ವಸತಿ ಸಮುಚ್ಚಯಗಳದ್ದು ಸಂಪೂರ್ಣವಾದಂಥ ತ್ಯಾಜ್ಯ ನೀರು. ಮತ್ತು ಬಹುಶಃ ಕಾರ್ಪೊರೇಷನ್ ಇದ್ದು ಅವರು ಹೇಳುವಾಗ ನಮ್ಮದು ಬಾರಿ ಕ್ಲೀನ್ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಕಾರ್ಪೊರೇಷನ್ ಇದ್ದು ಸಹ ಸಂಪೂರ್ಣವಾಗಿ ಮಲತ್ಯಾಜ್ಯ ಅದೆಲ್ಲ ಹರಿದು ಬರ್ತಾ ಇದೆ. ಆದ್ದರಿಂದ ಜಿಲ್ಲಾಡಳಿತ ಕೂಡಲೇ ಗಮನ ಹರಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಸೂಕ್ತ ಊರಿನವರೆಲ್ಲ ಸೇರಿಕೊಂಡು ಏನು ಮಾಡಬೇಕು ಅದನ್ನು ಮಾಡುವುದಕ್ಕೆ ನಾವು ಹಿಂಜರಿಯುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕನಿಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ.